ತುರುವೇಕೆರೆ ಕ್ಷೇತ್ರದ ವ್ಯಾಪ್ತಿಯ ಕಸಬಾ ಹೋಬಳಿ ಬಾಣಸಂದ್ರ ಗ್ರಾಮ ಪಂಚಾಯಿತಿ, ಬುಗುಡನಹಳ್ಳಿ, ಮಂಚೇನಹಳ್ಳಿ, ಬಲಮಾದಿಹಳ್ಳಿ, ಕುಣಿಕೇನಹಳ್ಳಿ, ಮರಟಿಪಾಳ್ಯ, ತೋಪೇನಗೌಡನಪಾಳ್ಯ ಹಾಗೂ ಅಕ್ಕಪಕ್ಕದ ಗ್ರಾಮದ ಸುಮಾರು 100 ಹೆಚ್ಚು ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಶ್ರೀ ನರಸಿಂಹರಾಜು ಮಾಜಿ ಎಪಿಎಂಸಿ ಸದಸ್ಯರು ಹಾಗೂ ಗೊಲ್ಲರಹಟ್ಟಿಯ ಶ್ರೀ ಸಿದ್ದಲಿಂಗಪ್ಪನವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯವೈಖರಿಗಳಿಂದ ಬೇಸತ್ತು ಪಕ್ಷ ತೊರೆದು ಬಿಜೆಪಿ ಪಕ್ಷ ಸಿದ್ಧಾಂತ ಒಪ್ಪಿ ಶಾಸಕ ಮಸಾಲ ಜಯರಾಮ್ರವರ ಸರಳತೆ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಮುಖಂಡರಾದ ವಿ.ಟಿ. ವೆಂಕಟರಾಮಯ್ಯ ಅವರು, ತಾಲೂಕಿಗೆ 1200 ಕೋಟಿ ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿ ಕಾಣುವಲ್ಲಿ ನಮ್ಮ ಶಾಸಕರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ರೈತರಿಗೆ ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಕೊಡಿಸುವುದು, ತಾಲೂಕಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡುತ್ತಾರೆ ಎಂದರು. ಜೊತೆಗೆ ಮುಂದಿನ ಜನವರಿ 2ನೇ ತಾರೀಕು ತುರುವೇಕೆರೆ ಪಟ್ಟಣದಲ್ಲಿ ನಮ್ಮ ಆದಿ ಜಾಂಬವ ಸಮಾವೇಶವಿದ್ದು, ಸಮಾವೇಶ ಮುಗಿದ ನಂತರ ನಮ್ಮ ತಾಲೂಕಿನ ದಲಿತ ಮುಖಂಡರುಗಳು, ನಾಯಕರುಗಳು, ಕಾರ್ಯಕರ್ತರು ಬಿಜೆಪಿ ಪಕ್ಷ ಸೇರ್ಪಡೆ ಆಗಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ವಿ.ಬಿ. ಸುರೇಶ್, ತುರುವೇಕೆರೆ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಮೃತ್ಯುಂಜಯ ಯಾದವ, ಮುಖಂಡಸ್ವಾಮಿ, ಪಕ್ಷದ ಪದಾಧಿಕಾರಿಗಳು, ಬಾಣಸಂದ್ರ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಸದಸ್ಯರುಗಳು, ಹಿರಿಯ ಮುಖಂಡರುಗಳು, ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಬಂದಿಲ್ಲ, ಇದು ಸತ್ಯ, ಇದು ಖಂಡಿತ. ಈ ತಾಲೂಕು ಅಭಿವೃದ್ಧಿ ಮುಂದಿನ ಇದ್ರಾಗೆ ಜಯರಾಮಣ್ಣರು ಈಗ ಮಾಡಿರೋದು 5 ವರ್ಷ ಮಾಡಿರೋಲ್ಲ, ಇನ್ನು ಗೆದ್ದದೆಷ್ಟು, ಇನ್ನು ಹೆಚ್ಚಿನ ಅಭಿವೃದ್ಧಿ ಭಗೀರಥ ಅಂತ ಇದಲ್ಲ, ಇನ್ನೂ ಬೇರೆ ಒಂದು ಹೆಸರು ತಗೊಳ್ಳಿ ಅಂತೇಳಿ ನಾನು ಈ ವೇದಿಕೆ ಮೇಲೆ ನಾನು ಭಾವಿಸ್ತಾ, ಯಾಕೆಂದ್ರೆ ಜಾಸ್ತಿ ಮಾತಾಡಲ್ಲ, ಯಾಕೆಂದ್ರೆ ಮಾತಾಡಕ್ಕೆ ಟೈಮ್ ಇಲ್ಲ, ಜನ ಊಟಕ್ಕೆ ಕಾಯ್ತಾ ಇದ್ದಾರೆ. ಈಗ ಜಯರಾಮಣ್ಣವರು ಇನ್ನು ಮುಖಂಡರು ಕೆಲವರು ಮಾತಾಡೋದ್ರೆ ಮಾಡಿ ಮಾರ್ಕುಮಿಸ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅವ್ರ ಅದ್ದೂರಿಗೆ ನನ್ನ ಬರ್ಮಾಡ್ಕೊಂಡ್ರು, ನಾವು ಸಹ ಸ್ವಾಗತ ಕೋರಿ ಅವ್ರು ನನ್ನ ಪಕ್ಷ ಬರ್ಮಾಡ್ಕೊಂಡ್ವಿ. ಅವ್ರಿಗೂ ಸಹ ನನ್ನ ಚೈತನ್ಯ ತುಂಬಬೇಕಾಯ್ತು. ನಮ್ಮ ಭಾರತೀಯ ಜನತಾ ಪಾರ್ಟಿ ನಾವು ಬಂದ್ವಿ, ನೆಚ್ಕೊಂಡು ಏನ್ ಮಾಡಿದ್ವಿ ಅಂತ ಕೇಳೋದು ಬೇಡ. ಇವತ್ತು ಈ ಹೋಬಳಿಗೆ, ಈ ತಾಲೂಕಿಗೆ, ಈ ಬಾಣಸಂದ್ರ ವ್ಯಾಪ್ತಿಗೆ ಸುಮಾರು 10 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ವಿ. 10 ಕೋಟಿ ಅನುದಾನ ಬಿಡುಗಡೆ ಮಾಡಿ ಸಿಸಿ ರಸ್ತೆ ವಿವಿಧ ಕಾಮಗಾರಿಗಳು ಮಾಡ್ತಾ ಇದ್ದೀವಿ. ಎಲ್ಲಾ ಸಮುದಾಯಕ್ಕೂ ಮನೆ ಕೊಟ್ಟಿದ್ದೀವಿ. ಎಲ್ಲಾ ಊರುಗಳು ಸಿಸಿ ರಸ್ತೆ ಆಗ್ತಾ ಇದೆ. ಎಲ್ಲಾ ಊರುಗಳು ಇವತ್ತು ತಾವೇ ನೋಡಿದಿರಿ, ಅರ್ಧ ಶ್ರೇಣಿಯಲ್ಲಿ ಸುಮಾರು 10 ಕೋಟಿ ವೆಚ್ಚದಲ್ಲಿ ಇವತ್ತು MSS ಸ್ಟೇಷನ್ 110 kV ಮೆಗಾವ್ಯಾಟ್ MSS ಸ್ಟೇಷನ್ ಉದ್ಘಾಟನೆ ಆಗ್ತಾ ಇದೆ.